ಉಡುಪಿ ಜಿಲ್ಲೆಯ ಗಂಗೊಳ್ಳಿಯ ಕೋಡಿಸಿ ವಾಕ್ ಬಳಿ ನಿನ್ನೆ ನಾಡದೋಣಿ ಮಗುಚಿ ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ದ 3 ಮೀನುಗಾರರ ಪೈಕಿ ಓರ್ವನ ಮೃತದೇಹ ಇಂದು ಕುಂದಾಪುರ ತಾಲೂಕಿನ ಕೋಡಿ ಲೈಟ್ ಹೌಸ್ ಬಳಿ ಪತ್ತೆಯಾಗಿದೆ. ಪತ್ತೆಯಾದ ಮೃತದೇಹವನ್ನು ಲೋಹಿತ್ ಖಾರ್ವಿ ಎಂಬುವರದು ಅಂತ ಗುರುತಿಸಲಾಗಿದೆ. ನಾಪತ್ತೆಯಾಗಿರುವ ಸುರೇಶ್ ಖಾರ್ವಿ ಮತ್ತು ಜಗದೀಶ್ ಖಾರ್ವಿ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಗಂಗೊಳ್ಳಿ ಹಳೆ ಅಳಿವೆ ಪ್ರದೇಶದಲ್ಲಿ ನಿನ್ನೆ ಮುಂಜಾನೆ ಮೀನುಗಾರಿಕೆಗೆ ತೆರಳಿದ ನಾಡದೋಣಿ ವಾಪಸ್ ಬರ್ತಾ ಇದ್ದ ಸಂದರ್ಭದಲ್ಲಿ ಮಗುಚಿದ ಪರಿಣಾಮ ಒಟ್ಟು 4 ಮಂದಿ ಮೀನುಗಾರರು ಸಮುದ್ರಕ್ಕೆ ಬಿದ್ದಿದ್ರು. ಈ ಪೈಕಿ ಮೈಲಾರಬೆಟ್ಟಿನ ಸಂತೋಷ್ ಖಾರ್ವಿ ಅವರನ್ನು ರಕ್ಷಿಸಲಾಗಿತ್ತು. ಉಳಿದ 3 ನಾಪತ್ತೆಯಾಗಿದ್ರು. 8 ರಿಂದ 10 ನಾಡದೋಣಿಗಳಲ್ಲಿ ತೆರಳಿದ ಮೀನುಗಾರರು ಸಮುದ್ರದಲ್ಲಿ ಬಿರುಗಾಳಿ ಎದ್ದ ಕಾರಣ ವಾಪಸ್ ಬರ್ತಾ ಇದ್ದ ವೇಳೆ ದೋಣಿ ಮಗುಚಿ ಅವಘಡ ಸಂಭವಿಸಿತ್ತು. ಧಾರಾಕಾರ ಭಾರಿ ಮಳೆ ಮತ್ತು ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಬರ್ತಾ ಇದ್ದ ಕಾರಣ ಶೋಧ ಕಾರ್ಯಕ್ಕೆ ಅಡ್ಡಿಯಾಗಿತ್ತು.